ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೀಗ ಒಂದು ಕಡೆಗೆ ಜಾತ್ರೆಗೆ ಹೊರಟಿದ್ದೇವೆ. ಇಲ್ಲಿ ಈ ಕಡೆ ಉಂಟಲ್ಲ, ಮಂಗಳೂರು ಸೈಡಲ್ಲಿ ದಿನಾಲು ಒಂದೊಂದು ಕಡೆಯಲ್ಲಿ ಜಾತ್ರೆ ಇರ್ತದೆ. ಇವತ್ತು ನಾನು ನಂದು ಅಜ್ಜಿ ಮನೆ ಸೈಡಲ್ಲಿ ಜಾತ್ರೆ, ಅಂದರೆ ಅದು ದೇವಸ್ಥಾನ. ಅಲ್ಲಿ ದೇವಸ್ಥಾನದಲ್ಲಿ 3 ದಿನ ಇರ್ತದೆ ಜಾತ್ರೆ, 2 ದಿನ ನೇಮೋತ್ಸವ ಇರ್ತದೆ. ಹಾಗಾಗಿ ನಿನ್ನೆ ಸ್ಟಾರ್ಟ್ ಆಗಿದೆ, ನಾವು ಇವತ್ತು ಹೋಗ್ತಾ ಇದ್ದೇವೆ. ಆಮೇಲೆ ಅಲ್ಲಿಂದ ವಾಪಸ್ ಪೊಳಲಿಗೆ ಕೂಡ ಬರಲಿಕ್ಕೆ ಉಂಟು. ಇವತ್ತು ಪೊಳಲಿಯಲ್ಲಿ ಧ್ವಜಾರೋಹಣ. ಇವತ್ತಿನಿಂದ ಜಾತ್ರೆ ಶುರು, ನಮಗೆ 1 ತಿಂಗಳ ಜಾತ್ರೆ ಶುರು. ನೋಡಿ, ನಾವೀಗ ಇಲ್ಲಿ ಪೆರಾರಕ್ಕೆ ಬಂದ್ವಿ. ಇಲ್ಲಿ ದೇವಸ್ಥಾನ ಉಂಟು, ಹಾಗೆ ಇಲ್ಲಿ ಬಂದಿದ್ದೇವೆ ಈಗ ದೇವಸ್ಥಾನಕ್ಕೆ. ನಿನ್ನೆ ಇಲ್ಲಿ ತುಂಬ ರಶ್ ಇರ್ತದೆ. ನಿನ್ನೆ ಬಲಾಂಡಿ ದೈವ ಉಂಟಲ್ಲ, ಅದರದ್ದು ನೇಮೋತ್ಸವ ಇರ್ತದೆ, ಅದಕ್ಕೆ ತುಂಬಾ ರಶ್ ಇರ್ತದೆ. ಇವತ್ತು ಪಿಲಿಚಾಮುಂಡಿ ದೈವ ಉಂಟಲ್ಲ, ಅದಕ್ಕೆ ನೇಮೋತ್ಸವ. ಅಂದರೆ ನಿನ್ನೆದುಂಟಲ್ಲ, ಅದು 1001 ಹಾಳೆ, ಅಂದರೆ ಅಡಿಕೆದ್ದು ಹಾಳೆ ಬರ್ತದಲ್ಲ, ಆ ಹಾಗೆದ್ದು 1001 ಹಾಳೆ ಯೂಸ್ ಮಾಡಿ ದೊಡ್ಡದು ಅಣಿ ಅಂತ ಹೇಳಿ ಮಾಡ್ತಾರೆ. ಅಂದರೆ ನೇಮೋತ್ಸವದಲ್ಲಿ ಕೋಲ ಕಟ್ತಾರಲ್ವ, ಅವರ ಹಿಂದುಗಡೆ ಕಟ್ತಾರಲ್ವ, ಅಣಿ ಅಂತ ಹೇಳ್ತೇವೆ ನಾವೀಗ. ತೋರಿಸ್ತೇನೆ ನಾನು ನಿಮಗೆ. ಅದು 1001 ಹಾಳೆಯಿಂದ ಮಾಡಿರ್ತಾರೆ ನೋಡಿ. ಇದರಲ್ಲಿ 1001 ಹಾಳೆ ಉಂಟು. ಇದರದ್ದು ನಿನ್ನೆ ನೇಮೋತ್ಸವ ಇತ್ತು. ಹಾಗಾಗಿ ನಿನ್ನೆ ನೇಮೋತ್ಸವ ಆದ ನಂತರ ಇಲ್ಲಿ ಇಟ್ಟಿದ್ದಾರೆ ಅದನ್ನೀಗ. ವರ್ಷ ಇಂಚಿ ತುಲಾಗೆ ಈಗ ನಾವು ಹೊರಗಡೆ ಬಂದ್ವಿ. ಹೊರಗಡೆ ನೋಡಿ, ಜಾತ್ರೆ ಅಂದಮೇಲೆ ಸಂತೆ ಇದ್ದೇ ಇರ್ತದಲ್ವ. ಇದೆಲ್ಲ 250ಗೆ ಟಾಪ್ಸ್ ಇತ್ತು, ಒಳ್ಳೆದಿತ್ತು. ನಾನೇನು ತಗೊಳ್ಳಿಕ್ಕೆ ಹೋಗಲಿಲ್ಲ, ಸುಮ್ಮನೆ ನೋಡಿದೆ ಅಷ್ಟೇ. ಇದೆಲ್ಲ ಸಿಲ್ವರ್, ಅಂದರೆ ಇದು ಪಂಚಲೋಹದೆಲ್ಲ ಸೇಲ್ ಮಾಡ್ತಾರಲ್ಲ ಅವರು. ಆಮೇಲೆ ಇದು ನಮಗೆ ಪರಿಚಯ ಇರುವವರೇ. ಇಲ್ಲಿ ವರ್ಷು ಕೀ ಪಂಚ್ ನೋಡ್ತಿದ್ದ, ನನಗೆ ಒಂದು ಕೀ ಪಂಚ್ ಬೇಕಂತೆ, ಹಾಗಾಗಿ ಕೀ ಪಂಚ್ ನೋಡ್ತಾ ಇದ್ದ. ಇದೆಲ್ಲ 100 ರುಪೀಸ್ ಇದು ಟಾಯ್ಸ್. ಸುಮ್ಮನೆ ಒಂದು ದಿನದಲ್ಲಿ ಹಾಳು ಮಾಡ್ತಾರೆ ಮಕ್ಕಳು. ಸುಮ್ಮನೆ ನೋಡುವಾಗ ಒಮ್ಮೆ ಅವರಿಗೆ ಆಸೆ ಆಗ್ತದೆ, ಬೇಕು ಅಂತ ಹೇಳಿ. ಈ ಸರ್ತಿ ಏನು ತೊಗೊಳ್ಳಿಲ್ಲ, ಕೀ ಪಂಚ್ ಒಂದು ತೊಗೊಂಡ ವರ್ಷ. ಹಾಗೆಯೇ ನನಗೆ ತುಂಬ ಇಷ್ಟವಾದಂಥ ಒಂದು ಕ್ಯಾಟಗರಿ ಇತ್ತು ಇಲ್ಲಿ ನೋಡಿ, ಹೂವಿದ್ದು. ನರ್ಸರಿಯವರು ಬಂದಿದ್ದು, ನನಗೆ ತುಂಬ ಇಷ್ಟ ಆಯಿತು. ಮತ್ತು ನನ್ನ ಹಸ್ಬೆಂಡ್ ಬೈತಿದ್ರು, ಈಗ ಸೆಕೆ ಅಲ್ವ, ಈಗ ಕೊಂಡೋದ್ರೆ ಅದು ಸಾಯ್ತದೆ, ಬೇಡ ಅಂತ ಹೇಳಿ. ನೋಡಿ, ಚೆಂದ ಇತ್ತು ಹೂಗಳದ್ದು. 250, 200 ಎಲ್ಲ ಇತ್ತು ಅದಕ್ಕೆ ಒಂದೊಂದಕ್ಕೆ ರೇಟ್, ಗುಲಾಬಿ ಗಿಡಕ್ಕೆ. ಮತ್ತು ನಾನು ಇಲ್ಲಿ ಪೊಳಲಿಯಲ್ಲಿ ಕೂಡ ಜಾತ್ರೆ ಅಲ್ಲ, ಇಲ್ಲಿ ಬರ್ತಾರೆ ಅವರು ಪೊಳಲಿಗೆ, ಅವಾಗ ತೊಗೊಳ್ಬೋದು ಅಂತ ಹೇಳಿ ನಾನು ಮತ್ತೆ ತೊಗೊಳ್ಳಿಲ್ಲ. ಅಲ್ಲಿ ಹೂ ಎಲ್ಲ ಅರಳಿದೆ, ಗುಲಾಬಿ ಅಂತೂ ತುಂಬ ಇತ್ತು, ಕಲರ್. ಆಮೇಲೆ ವರ್ಷ ನೋಡಿದ್ದು ಕಡ ನೋಡ್ತಿದ್ದ, ಅವನಿಗೊಂದು ಕಡ ಬೇಕಂತೆ ಕೈಗೆ. ಆಮೇಲೆ ಜಾತ್ರೆ ಅಂದಮೇಲೆ ನಮಗೆ ಇಲ್ಲಿ ಚುರುಮುರಿ ಒಂದು ಫೇಮಸ್ ಅಲ್ವ ಮಂಗಳೂರು ಸೈಡಲ್ಲಿ. ನಾವು ಸಹ ಒಂದು ಚುರುಮುರಿ ತೊಗೊಂಡ್ವಿ. ವರ್ಷ ಬರ್ಡ್ ತುಲ ವರ್ಷ ತಿನ್ಗೆ ಅಡಂಡೆ. ನಾವಿಲ್ಲಿ ಜಾತ್ರೆ ಎಲ್ಲ ಮುಗಿಸಿ ಪೊಳಲಿಗೆ ಹೊರಟ್ವಿ. ನಾವು ಇಲ್ಲಿ ಪೊಳಲಿಗೆ ಬಂದು ಮುಟ್ಟುವಾಗುಂಟಲ್ಲ, ಕಾರ್ ಪಾರ್ಕ್ ಮಾಡುವಾಗ ಇಲ್ಲಿ ಭಂಡಾರ ಬರ್ತಾ ಇತ್ತು. ಇದು ನಂದ್ಯದಿಂದ ಬರುದು ಭಂಡಾರ. ಇದು ಬರುದು ನೋಡಲಿಕ್ಕೆ ಚಂದ. ಇದು ನದಿ ಉಂಟು ನಮಗೆ, ಆ ಕಡೆ ಮಳಲಿ, ಈ ಕಡೆ ನಾವು ಪೊಳಲಿಯವರು. ನಡುವಲ್ಲಿ ನದಿ ಉಂಟು. ನದಿಯಲ್ಲಿ ಇದು ದೋಣಿ ಉಂಟಲ್ಲ,
ದೋಣಿಯಲ್ಲಿ ಬರೋದು ಭಂಡಾರ. ಈಗ ನಾವು ಬರುವಾಗ ಬಂತಷ್ಟೇ ಭಂಡಾರ. ಇದು ಬಂದ ನಂತರ ಅಲ್ಲಿ ದೇವಾಲಯದ ಒಳಗೆ 2-3 ಸುತ್ತು ಬಲಿ ಉಂಟು, ಆಮೇಲೆ ಧ್ವಜಾರೋಹಣ ಆಗ್ತದೆ. ರಾತ್ರಿ ಆದರೂ ಕೂಡ ಉಂಟಲ್ಲ, ಧ್ವಜಾರೋಹಣ ಉಂಟಲ್ಲ, ಹಾಗಾಗಿ ತುಂಬ ರಶ್ ಇರ್ತದೆ. ನಾವೀಗ ಊಟ ಕೂಡ ಉಂಟು, ನಾವೀಗ ಊಟ ಮಾಡಲಿಕ್ಕೆ ಹೋಗ್ತೇವೆ. ಊಟ ಮಾಡಿ ಬಂದ ನಂತರ ಮತ್ತೆ ಧ್ವಜಾರೋಹಣ ನೋಡಲಿಕ್ಕೆ ಸಿಗ್ತದೆ, ಅದಕ್ಕೆ ಊಟ ಮಾಡಲಿಕ್ಕೆ ಬಂದ್ವಿ.
ಇಲ್ಲಿ ಪೊಳಲಿ ಅಮ್ಮನ ಧ್ವಜಾರೋಹಣ ಆಗಿದೆ. ಇನ್ನು 1 ತಿಂಗಳ ಜಾತ್ರೆ ನಮಗೆ. ಧ್ವಜಾರೋಹಣ ಆದ ನಂತರ ಉಂಟಲ್ಲ, ಇದು ಸಿಂಗಾರ ಮಾಡ್ತಾರೆ ಧ್ವಜಸ್ತಂಭಕ್ಕೆ. ನೋಡಿ, ಬಾಳೆಕೊನೆ ಕಟ್ತಾರೆ. ಆಮೇಲೆ ಹೊಸ ಫಲ ಆಗಿರ್ತದಲ್ವ, ಅಂದರೆ ಹಲಸಿನಕಾಯಿ ಮತ್ತು ಮಾವಿನಕಾಯಿ, ಅಡಿಕೆ ಮತ್ತು ಸಿಯಾಳ, ಇದನ್ನೆಲ್ಲ ಕಟ್ಟಿ ಶೃಂಗಾರ ಮಾಡ್ತಾರೆ.
ಧ್ವಜಾರೋಹಣ ಆದ ನಂತರ ಒಂದು ಸುತ್ತು ದೇವರ ಬಲಿ ಉಂಟು. ನಾವು ಕೂಡ ಒಂದು ಸುತ್ತು ಬಲಿ ನೋಡಿ ಮತ್ತು ಮನೆ ಕಡೆ ಹೊರಟ್ವಿ. ಆಗ ನಂದ್ಯ ಭಗವತಿ ಕ್ಷೇತ್ರದಿಂದ ಭದ್ರಕಾಳಿ ಅಮ್ಮನ ಭಂಡಾರ ಬಂದಿತ್ತಲ್ವ, ಅದು ಇದೆ.